ಕರಾವಳಿಯ ಮಾರುಕಟ್ಟೆಯಲ್ಲಿ ಈಗ ಹಣ್ಣುಗಳ ಸೀಸನ್. ಅದರಲ್ಲೂ ಪಕ್ಕಾ ಸೀಸನಲ್ ಹಳ್ಳಿ ಹಣ್ಣುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಈ ಸಾಲಿಗೆ ಸೇರುವ ಆರೋಗ್ಯವರ್ಧಕ ಹಣ್ಣು ಎಂದರೆ ಅದು ನೇರಳೆ ಹಣ್ಣು. ಕರಾವಳಿಯ ಮಾರುಕಟ್ಟೆಯಲ್ಲಿ ಉಳಿದ ಹಣ್ಣುಗಿಂತ ನೇರಳೆ ಹಣ್ಣು ವಿಪರೀತ ಬೇಡಿಕೆ ಸೃಷ್ಟಿಯಾಗಿದೆ. ಯುಗಾದಿಯ ಬಳಿಕ ನಗರದ ಮಾರುಕಟ್ಟೆಗೆ ಹಳ್ಳಿಯಿಂದ ಹಣ್ಣುಗಳು ಬರಲಾರಂಭಿಸುತ್ತಿದೆ. ಇವುಗಳಲ್ಲಿ ಕರಾವಳಿಯ ಮಾರುಕಟ್ಟೆಯಲ್ಲಿ ಉಳಿದ ಹಣ್ಣಿಗಿಂತ ನೇರಳೆ ಹಣ್ಣು ವಿಪರೀತ ಬೇಡಿಕೆ ಸೃಷ್ಟಿಯಾಗಿದೆ. ಬೇಡಿಕೆ ಮಾತ್ರವಲ್ಲದೆ ದರ 600ಗಿಂತ 800 ರೂಪಾಯಿ ಭಾರಿ ಜಿಗಿತ ಕೂಡ ಕಂಡಿದೆ. ಸಾಮಾನ್ಯವಾಗಿ ನೇರಳೆ ಹಣ್ಣು ಆಂಧ್ರಪ್ರದೇಶ, ಬೆಳಗಾವಿ, ಬಿಜಾಪುರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ವಾಮನಪದವು, ಬಜಪೆ, ಕಿನ್ನಿಗೋಳಿ, ಬಂಟ್ವಾಳ, ಮೂಡಬಿದ್ರೆ, ಉಡುಪಿ ಕಡೆಯಿಂದ ಮಂಗಳೂರು ಮಾರುಕಟ್ಟೆಗೆ ಬರುತ್ತಿವೆ. ಆದರೆ ಈ ಬಾರಿ ಬಿಜಾಪುರ, ಆಂಧ್ರದಿಂದ ಇನ್ನೂ ನೇರಳೆ ಬಾರದ ಕಾರಣ ಬೇಡಿಕೆ ಹಾಗೂ ದರವೂ ಹೆಚ್ಚಾಗಿದೆ. ಮೇನ್ ರೀಸನ್ ಯಾಕೆಂದರೆ ಇಟ್ ಈಸ್ ಗುಡ್ ಫಾರ್ ಡಯಾಬಿಟೀಸ್ಗೆ ಒಳ್ಳೆಯದು ಅದು ಹೇಳ್ತಾರೆ. ನಾವು ಸಣ್ಣ ಇರುವಾಗ ತಿಂತಿದ್ದೆವು, ನಮಗೇನು ಡಯಾಬಿಟೀಸ್ ಯಾರಿಗೆ ಕಾಯಿಲೆ ಇರಲಿಲ್ಲ. ಈಗ ನೋಡಿ, ಹೀಗೆ ಮಾರ್ಗದಲ್ಲಿ ಬಂದು ಹೀಗೆ ನಾವು ಪರ್ಚೇಸ್ ಮಾಡೋದು. ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ಮರ ಇತ್ತು, ಅಲ್ಲಿ ಬೀಳ್ತಾ ಇತ್ತು, ಅದನ್ನು ಹೆಕ್ಕಿ ತಿಂತಿದ್ದೆವು ನಾವು. ಈಗ ನೋಡಿ, ಈಗ ಕಿಲೋಗೆ 700 ರೂಪಾಯಿ ಹಾಗೆ ಹಾಗೆ ಮಾರಿ ಹೋಗ್ತಾ ತಗೊಳ್ತಾರೆ. ಈಗ ಜನರಿಗೆ ಗೊತ್ತಾಗಿದೆ ಅದು ಇಟ್ಸ್ ಎ ಗುಡ್ ಫ್ರೂಟ್. ಈ ರೇಟಲ್ಲಿ ಸಹ ಜನರು ಕೊಂಡೋಗ್ತಾರೆ. ವಿಷಯ ಅಂದರೆ ಇಲ್ಲಿ ಸಿಗ್ತದೆ ಅಲ್ಲ, ಅದು ಅವ್ರ ಪಾಪ ಅಲ್ಲಿಂದ ಇಲ್ಲಿಂದ ತಂದು ಎಲ್ಲಿಂದ ತರೋದು ನೀವು? ಎಲ್ಲಿ ಊರಿಂದ ತಂದು ಇಲ್ಲಿ ಮಾರ್ತಾರೆ ನೋಡಿ. ನಮಗೊಂದು ಒಳ್ಳೆಯದು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ನಮಗೆ ಸಿಗ್ತದೆ ಅಲ್ಲ ಅಲ್ಲಿ, ಅದೊಂದು ಒಳ್ಳೆಯದು. ಅದಕ್ಕೆ ನಾನು ನಾನು ನನ್ನ ಫೇಸ್ಬುಕ್ ಇದರಲ್ಲಿ ನಾನು ಗ್ರೋ ಮೋರ್ ಟ್ರೀಸ್ ಎಂದು ನನ್ನೊಂದು ಮೋಟೋ, ಗ್ರೋ ಮೋರ್ ಟ್ರೀಸ್ ಹೇಳಿ, ಅದು ನಾನು ಫೇಸ್ಬುಕ್ಕಲ್ಲಿ ಸಾಕಿದ್ದೇನೆ. ಅದು ಎಲ್ಲರೂ ಯೋಚನೆ ಮಾಡಬೇಕು. ನಾವು ಮನೆಯಲ್ಲಿ ನಮ್ಮದೊಂದು ಕರ್ತವ್ಯ ಆಗಬೇಕು. ನಮ್ಮ ಹಿತ್ತಲಲ್ಲಿ ಒಂದೊಂದು ಗಿಡವನ್ನು ನಡೆದು ಬೆಳೆಸಬೇಕು. ಅದು ಮಕ್ಕಳಿಗೆ ಸಹ ಕಲಿಸಬೇಕು. ಈಗ ಮಕ್ಕಳಿಗೆ ಶಾಲೆಯಲ್ಲೆಲ್ಲ ಕಲಿಸ್ತಾ ಇದ್ದಾರೆ.